ಸಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನ್ ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನಿತ ಮಲ್ಲ ಸುದ್ದಿಲು ರೈತನ ಕುಮ್ಕಿ ಜಾಗದ ಹಕ್ಕನ್ನು ಒತ್ತಾಡ ಒಯ್ತೊಂದುಲ್ಲೆರು ಉಳ್ಳಾಲ ತಾಲೂಕು ಆಫೀಸ್ದ ಎದುರು ಭಾರತೀಯ ಕಿಸಾನ್ ಸಂಘದ ಪ್ರತಿಭಟನಾ ಸಭೆ ಜಿನೇಶ್ವರನ ಪಾದ ಸೇರ್ನ ಶ್ರವಣ ಬೆಳಗುಳ ಜೈನ ಮಠದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಸುಳ್ಯ ಅರಂತೋಡದ ಬಲ್ನಾಡ್ ಸುದೆಕ್ಕು ಸಂಕ ಕಟ್ಟಿದ ಕೊರಂದಿನ ಶಾಸಕರು ಇತ್ತದ ಮಂತ್ರಿ ಎಸ್ ಅಂಗಾರ ಓಟು ಬಹಿಷ್ಕಾರ ಪಾಡಿನ ಪರಿಶಿಷ್ಟ ಸಮುದಾಯ ನಳಿನ್ಕುಮಾರ್ ಕಟೀಲ್ ಬೊಕ ವೇದವ್ಯಾಸ ಕಾಮತ್ ದುಂಬಾಳ್ತಿಡು ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ನಿಲೆಟ್ಟು ಕುಡ್ಲಡು ಸ್ಟ್ರೀಟ್ ಫುಡ್ ಫಿಯೆಸ್ಟಾ ತೆನಸುತ್ಸವ. ವಾರ್ತೆದ ವಿವರ ಸರ್ಕಾರದ ರೈತ ವಿರೋಧಿ ಧೋರಣೆಗೆ ಎದುರಾದ ಬೊಕಪಾಕ ಬೇಡಿಕೆಯನ್ನು ದುಂಬುದಿದ್ದು ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಉಳ್ಳಾಲ ತಾಲೂಕು ಘಟಕದ ನಿಲೆಟ್ಟು ಹಕ್ಕೊತ್ತಾಯ ಪ್ರತಿಭಟನಾ ಸಭೆಯನ್ನು ಉಳ್ಳಾಲ ತಾಲೂಕು ಆಫೀಸ್ದ ಎದುರು ನಡಪಾಯಿರು. ಸರ್ಕಾರದ ರೈತ ವಿರೋಧಿ ಧೋರಣೆಗೂ ಎದುರಾದ ಬೊಕಪಾಕ ಬೇಡಿಕೆಯನ್ನು ದುಂಬುದಿದ್ದು ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಉಳ್ಳಾಲ ತಾಲೂಕು ಘಟಕದ ನಿಲೆಟ್ಟು ಹಕ್ಕೊತ್ತಾಯ ಪ್ರತಿಭಟನಾ ಸಭೆಯನ್ನು ಉಳ್ಳಾಲ ತಾಲೂಕು ಆಫೀಸ್ದ ಎದುರು ಅಟ್ಟಣೆ ಮಲ್ತದಿತ್ತೇರು. ದೇಲಕಟ್ಟೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ದುಂಬತ್ತ ಪ್ರತಿಭಟನೆದ ಜಾಥಾ ನಡಪಾಯಿರು. ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಗುರುಕಾರ್ಯರು ಶಾಂತಿ ಪ್ರಸಾದ್ ಹೆಗ್ಡೆ ಪ್ರತಿಭಟನಾ ಸಭೆ ಪಾತಿರ್ದು ಉಳ್ಳಾಲುಡು ರೈತರನ್ನ ತಾಳ್ಮೆ ಪರೀಕ್ಷೆ ಮಲ್ತೊಂದುಲ್ಲೇರು. ಬಡವರು ರೈತರನ್ನ ಕುಮ್ಕಿ ಜಾಗದ ಹಕ್ಕನ್ನು ಒತ್ತಾಯಿಡು ಒಯ್ತೊಂದುಲ್ಲೇರು. ಉಳ್ಳಾಲದ ರೈತರು ಒಗ್ಗಟ್ಟಾದ ತನ್ಕಲಿನ ಹಕ್ಕಲಿನ ಪಡೆಯರೆ ಪೊರಂಬಾಟಕ್ಕೂ ದುಂಬು ಬರುಡೊಂದು ಪಂಡಿರು. ಜಿಲ್ಲಾಧಿಕಾರಿ ಪಂತೆರೆಂದು ಸುಳ್ಳು ಪಂಡಿದ್ದು 300 ಗ್ರಾಮ ಪಂಚಾಯತ್ ಗುರುಕಾರ್ಯರು ಅಧಿಕಾರಿಗಳನ್ನು ಒಟ್ಟು ಸೇರೊಂದು ಒರಿ ರೈತನ ಕುಮ್ಕಿ ಹಕ್ಕಡಿತ್ತಿನ ಮರೊಕ್ಲಿನ ಅಕ್ರಮವಾದ ಕಟ್ತದು ಮಾಡ್ದೇರೋ ತಪ್ಪು ಮಲ್ತಿನ ಅಧಿಕಾರಿ ಬೊಕ್ಕ ಗುರುಕಾರ್ಯರ ಮಿತ್ತು ಕೇಸ್ ಪಾಡುನ ಬದಲು ಸೊರಲಕ್ಕಾಯಿನ ಬಡವಿ ಕಾರ್ಮಿಕನ ಮಿತ್ತು ಕೇಸ್ ಪಾಡ್ದೇರೋ. ಲೋಕಾಯುಕ್ತ ತಹಶೀಲ್ದಾರ್ ಇರ್ವೇರ್ಲ ಅಧಿಕಾರಿ ಮಿತ್ತು ಕ್ರಮದೆತ್ತೊನ್ನ ಭರವಸೆ ಉಂಡು. ಓಟುಡ್ದು ದುಂಬು 1 ಲಕ್ಷ ದಿಚ್ಚ ರೈತರು ಸೇರ್ದು ಜಿಲ್ಲೆಡು ಪೊರ್ಮಾಟ ನಡಪಾವಂದು ಶಾಂತಿ ಪ್ರಸಾದ್ ಹೆಗ್ಡೆ ಪಂಡಿರು. ಸಂಘದ ಉಳ್ಳಾಲ ತಾಲೂಕು ಸಂಘಟನಾ ಕಾರ್ಯಂತರು ಅಜೀಜ್ ಪರ್ತಿಪಾಡಿ, ಜಿಲ್ಲಾ ಪಂಚಾಯತ್ ದುಂಬುದ ಸದಸ್ಯರು ವಿನಯ್ ಎಲ್ ನಾಯಕ್, 300 ಗ್ರಾಮ ಸಮಿತಿ ಗುರುಕಾರ್ಯರು ಉಮೇಶ್ ಶೆಟ್ಟಿ, ಕಿನ್ಯಾ ಗ್ರಾಮದ ಸಮೀರಾ ರಾವ್, ತಲಪಾಡಿದ ನಾರಾಯಣ ಕಿಲ್ಲೆ, ಕೈರಂಗಳ ಸಮಿತಿದ ಶಂಕರ, ಅಂಬ್ಳಮುಗಿರ್ದ ಲತೀಶ್ ರೈ, ಲೋಕನಾಥ್ ಕುತ್ತಾರ್, ಪ್ರವೀಣ್ ಭಂಡಾರಿ, ಅಥೇನಾ ಡಿಸೋಜಾ, ರವಿರಾಜ್ ಪ್ರತಿಭಟನೆದ ಸಭೆಟ್ಟು ಪಾಲ್ಗೊಂಡಿರು. ಉಳ್ಳಾಲ ತಾಲೂಕುಡು ನಮ್ಮ ರೈತರ ನಿಮಿತ್ತ ಆಪಣಂಚಿನ ದೌರ್ಜನ್ಯ ಇಡೀ ರಾಜ್ಯದ ಒಂದಿತ್ತನ ಉಳ್ಳಾಲಡು ವಿಪರೀತದ ಮಟ್ಟಗೆ ಎರೆದು ಪೋತುಡು. ರೈತರ ತಾಳ್ಮೆ ಗೊಂಜಿ ಮಿತಿ ಉಂಡು. ಆ ತಾಳ್ಮೆನೆ ಎಂಗಲ ಪ್ರಶ್ನಿಸವನಂಚಿನ ತಾಳ್ಮೆನೆ ಪರೀಕ್ಷಿಸವನಂಚಿನ ಕೆಲಸ ಇಲ್ಲಿ ಉಳ್ಳಾಲ ತಾಲೂಕುಡ ಒಂದುಂಡು. ಉಳ್ಳಾಲ ತಾಲೂಕುಡು 100 ವರ್ಷದಿಂಚಿ 150 ವರ್ಷದಿಂಚಿ ಕುಮ್ಕಿ ಭೂಮಿನ ಕಾಪಾಡುದು ಬತ್ತನಿಂಚಿನ ಕುಮ್ಕಿ ಭೂಮಿನ ಬಡ ರೈತನ ಕುಮ್ಕಿ ಭೂಮಿನ ಬಲಾತ್ಕಾರವಾದ ವೈಪರಂಚಿನ ಪ್ರಕ್ರಿಯೆ ನಡೆತುಂಡು. ನೆತ್ತ ವಿರುದ್ಧ ನಮ್ಮ ರೈತರ ಹೋರಾಟ ಇಲ್ಲಿ 300 ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟಿನ ಬಡ ಕೃಷಿಕನ ಕುಮ್ಕಿ ಭೂಮಿಗಿದ ವಿರಾಯಿತಗೊಳಿಸುವ ನೋಟಿಸ್ ಜಿಲ್ಲಾಧಿಕಾರಿ ಕೊರಿಯರು. ಅವು ಕಾನೂನು ಪ್ರಕಾರ ಸರಿ. ಜಿಲ್ಲಾಧಿಕಾರಿ ನೋಟಿಸ್ ಕೊಡ್ದು 6 ಕೋರ್ಟ್ಗೂ ಬರ್ತದೆ ಹಾಜರಲೆಂದು ರೈತಗೂ ಕೊರ್ಲಾಗ ಅವಳು ವಿಚಾರಣೆ ಪ್ರಾರಂಭ ಆತಜೆ 5 ದುಂಬೆ ಅಲ್ತ ಪಂಚಾಯತ್ ಅಧ್ಯಕ್ಷೆ ನನ್ನ 300 ಗ್ರಾಮ ಪಂಚಾಯತ್ PDO ಸೇರೊಂದು ಮರಣ ಸಾರ್ವಜನಿಕರನ್ನ ಸರ್ಕಾರಿ ಸೊತ್ತು ಲಕ್ಷಾಂತರ ರೂಪಾಯಿ ಬೆಲೆ ಬಲ್ಲ ಮರಕ್ಲೇನು ಜಿಲ್ಲಾಧಿಕಾರಿ ಪಂತೇರೆ ಪಂಡದು ಸುಳ್ಳು ಪಂಡದು ಲಕ್ಷ ಗಟ್ಟಲೆ ಮರಣ ಕರ್ತದ ಸಾಗಾಯರು ಸ್ವಾಮಿ. ಈ ಕಾನೂನು ವ್ಯವಸ್ಥೆ ಓಲುಪೋತುಂಡು. ಇನೇ ಲೋಕಾಯುಕ್ತಕ್ಕೆ ಪೋಯ ಹೋರಾಟ ಮಲ್ತ ಇನಿ ಆಶ್ವಾಸನೆ ಕೊಡ್ತೇನೆ 10 ದಿನ ತೊಲೆಯ ಭ್ರಷ್ಟ ಅಧಿಕಾರಿಗಳ ಮಿತ್ತ ಕ್ರಮತೆ ತೊನ್ನುವ ಅಂದು 75 ವರ್ಷ ಪೋಂಡು ಕಾಂಗ್ರೆಸ್ ಸರ್ಕಾರ ಬರ್ತದೆ, ಜನತಾ ಪಕ್ಷದ ಸರ್ಕಾರ ಬತ್ತ 5 ಬಕ್ಕ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬತ್ತ ವಾ ಪಕ್ಷಗಳ ರಾಜಕೀಯ ಪಕ್ಷಗಳ 75 ವರ್ಷ ರೈತನ ಕುಮ್ಕಿ ಹಕ್ಕಿಗೆ ಹಕ್ಕು ಪತ್ರ ಕೊರಡೊಂದು ತೋಜಿದೇ ಬತ್ತಿಚಿ ದಯಕ್ಕೆ ನಂಡ ರೈತರನ್ನ ಒಗ್ಗಟ್ಟದ ಪ್ರದರ್ಶನ ಆತಿಚಿ. ಇನಿ ರೈತ ಒಗ್ಗಟ್ಟಾನ ಮಾತ್ರ ಈ ಸಮಾಜದ ಬದಲಾವಣೆ ಕಾಣಲಿ. ಹಾಸನ ಜಿಲ್ಲೆ ಚೆನ್ನರಾಯಪಟ್ಟಣ ತಾಲೂಕು ಶ್ರವಣ ಬೆಳಗುಳ ಜೈನ ಮಠದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಕೆಲವು ದಿನೊಡ್ದು ಹುಷಾರಿಜ್ಜದ ಇತದು 73 ವರ್ಷ ಪ್ರಾಯಡು ಜಿನೇಶ್ವರನ ಪಾದ ಸೇರಿಯರು. ಸ್ವಾಮೀಜಿಯರು ಅಗತಿನೇಕು ಡಾಕ್ಟರ್ ವೀರೇಂದ್ರ ಹೆಗಡೆರು ಬೇಜಾರ್ ತೆರಿಪಾದರು.
ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗುಳ ಜೈನ ಮಠದ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಕೆಲವು ದಿನೊಡ್ದು ಹುಷಾರಿಜ್ಜಂದೆ ಇದ್ದದ್ದು 73 ವರ್ಷ ಪ್ರಾಯುಡು ತೀರಿಯರು. ಜಿನೇಶ್ವರನ ಪಾದ ಸೇರ್ನ ಸ್ವಾಮೀಜಿರಿಗೆ ಹುಷಾರಿಜ್ಜಂದೆ ಉಪ್ಪುನಗ ಮಠೊಟ್ಟೆ ಮರ್ದು ಮಲ್ತೊಂದಿತ್ತಂಡು. ಪಿರಾಕದ ಧರ್ಮಪೀಠದ ಪೀಠಾಧಿಪತಿ ಆದಿತ್ಯನ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯರು ಕರೆದು ಪೋಯಿ ನೀಡಿದ ಅವರ ಮರಣದ ಅಕೀರದ ಕಿರಿಯಲು ನಡಪುನಗ ಪಾಕ ಜನ ಭಕ್ತರು ಬರಿಯರೆ ಇತ್ತದು ಮಾತಾ ರೀತಿಡ್ಲ ಅಟ್ಟಣೆ ಮಲ್ತದನಂದು ಮಠದ ಮೂಲ ತೆರಿಪಾದಡು. ಕರಿನ 5 ವರ್ಷದ್ದು ಸಮಾಜಗೂ ದಿಂಜ ಕೊಡುಗೆಲೆನು ಕೊರ್ತುನ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅಹಿಂಸೆ ತ್ಯಾಗ ಬೊಕ್ಕ ಶಾಂತಿಳಿದು ಜೈನ ಪರಂಪರೆಗೆ ಬೊಲ್ಪಾದಿತ್ತರು. ಸ್ವಾಮೀಜಿಯರಿಗೆ ಗೋಮಟೇಶ್ವರನ 4 ಮಹಾಮಸ್ತಕಾಭಿಷೇಕ ನಡಪಾದರು. ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯರು ಕರೆದು ಪೋಯಿನೇಕ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜ್ಯಸಭಾ ಸದಸ್ಯರು ಡಾಕ್ಟರ್ ವೀರೇಂದ್ರ ಹೆಗಡೆ, ರಾಜ್ಯದ ದುಂಬುದ ಮಂತ್ರಿ ಅಭಯ್ ಚಂದ್ರ ಜೈನ್, ಕುಡ್ಲಾ ನಗರಾಭಿವೃದ್ಧಿ ಪ್ರಾಧಿಕಾರದ ದುಂಬುದ ಗುರ್ಕಾರ್ಯರು ಸುರೇಶ್ ಬಳ್ಳಾಲ್ ಬೇಜಾರ್ ತೆರಿಪಾದಿರು. ಕಾರ್ಲದ ಅತ್ತೂರು ಸೇಂಟ್ ಲಾರೆನ್ಸ್ ಬಸಿಲಿಕಾ ಇಂಗ್ರೇಜಿ ಪರಿಸರಡು ಕ್ಯಾಂಡಲ್ ಕಾರ್ಖಾನೆಗೆ ಬುಧವಾರ ಮಧ್ಯಾಹ್ನ ಸೂಪತ್ತದು ಇಡೀ ಪೊತ್ತದು ಪೋತುಂಡು. ಕಾರ್ಲದ ಅತ್ತೂರು ಸೇಂಟ್ ಲಾರೆನ್ಸ್ ಬಸಿಲಿಕಾ ಇಂಗ್ರೇಜಿ ಪರಿಸರಡು ಕ್ಯಾಂಡಲ್ ಕಾರ್ಖಾನೆಗೆ ಬುಧವಾರ ಮಧ್ಯಾಹ್ನ ಸೂಪತ್ತದು ಇಡೀ ಪೊತ್ತದು ಪೋತುಂಡು. ನೆಟ್ಟೆ ಗ್ರಾಮ ಪಂಚಾಯತ್ ಅತ್ತೂರ್ದ ಬಸಿಲಿಕಾ ಕೈತಲ್ಲು ಕ್ಯಾಂಡಲ್ ತಯಾರಿ ಮಲ್ಪುನ ಕೇಂದ್ರಡು ಸೂಪತ್ತದಿತ್ತದು ಮಾಹಿತಿ ತಿಕ್ಕದು ಅಗ್ನಿಶಾಮಕ ದಳ ತುರ್ತು ಜಾಗಿಗೆ ಬೈದಂಡು. ಅಗ್ನಿಶಾಮಕ ದಳದ 2 ಗಾಡಿಲು 3 ಗಂಟೆ ಕಾರ್ಯಾಚರಣೆ ನಡಪಾದು ಸೂತೆಕ್ಕಾದಂಡು. ಅಗ್ನಿಶಾಮಕ ಸ್ಟೇಷನ್ದ ಅಧಿಕಾರಿ ಆಲ್ಬರ್ಟ್ ಮಾನಿಸ್ ಬೊಕ್ಕ ಕರ್ತವ್ಯಡುಪ್ಪುನ ಉದಯ್ ಕುಮಾರ್ ಹೆಗ್ಡೆ, ಅಚ್ಯುತ ಕರ್ಕೇರ, ಜಯ ಮೂಲ್ಯ, ಮಹಮ್ಮದ್ ರಫೀಕ್, ಕೇಶವ, ಸುಜಯ್, ಉಮೇಶ್, ಬಸವರಾಜ್, ರವಿಚಂದ್ರ, ವಿನಾಯಕ್, ಸಂಜಯ್ ಬೊಕ್ಕ ಮುಜಾಮಿಲ್ ಸೂತೆಕ್ಕವನ ಕಾರ್ಯಾಚರಣೆ ನಡೆಸಿದರು. ದಕ್ಷಿಣ ಕನ್ನಡ ಒಡಿಪು ಸೇರಿದು ಕರಾವಳಿ ಜಿಲ್ಲೆಯೆಡೆ ಮುಸ್ಲಿಂ ಸಮುದಾಯದಕ್ಲಿನ ರಂಜಾನ್ ಉಪವಾಸ ವ್ರತಾಚರಣೆ ಗುರುವಾರ ಶುರುವಾತನು. ದಕ್ಷಿಣ ಕನ್ನಡ ಒಡಿಪು ಸೇರಿದ ಕರಾವಳಿ ಜಿಲ್ಲೆಯೆಡೆ ಮುಸ್ಲಿಂ ಸಮುದಾಯದಕ್ಲಿನ ರಂಜಾನ್ ಉಪವಾಸ ವ್ರತಾಚರಣೆ ಗುರುವಾರ ಶುರುವಾತನು. ಪವಿತ್ರ ರಂಜಾನ್ದ ಸುರುತ ಚಂದ್ರ ದರ್ಶನ ಬುಧವಾರ ಕೇರಳ ಕಲ್ಲಿಕೋಟೆದ ಕಾಪಾಡ್ ಪಂಪನೌಲಾಯ್ ನೀಡಿದವರ ಗುರುವಾರದ್ದು ರಂಜಾನ್ ಉಪವಾಸ ಆಚರಣೆಗೆ ತೀರ್ಮಾನದೆ ತಂದು ದಕ್ಷಿಣ ಕನ್ನಡ ಜಿಲ್ಲಾ ಖಾಸಿ ಅಲ್-ಹಜ್ ತ್ವಾಕ ಅಹಮದ್ ಮುಸ್ಲಿಯಾರ್ ಪರವಾದ ಕುಡ್ಲಾ ಕೇಂದ್ರ ಜುಮ್ಮಾ ಪಳ್ಳಿದ ಖತೀಬ್ ಅಲ್-ಹಜ್ ಅಬುಲ್ ಅಕ್ರಮ್ ಮೊಹಮ್ಮದ್ ಭಾಕಾವಿ ಬೊಕ್ಕ ಒಡಿಪು ಹಾಸನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿನ ಸಂಯುಕ್ತ ಖಾಜಿ ಅಲ್-ಹಜ್ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾಣಿ ಬೊಕ್ಕ ಉಳ್ಳಾಲ ಖಾಜಿ ಸೈಯದ್ ಫಜಲ್ ಕೊಯ್ಯಮ್ಮ ತಂಗಳ್ ಅಲ್ ಬುಕಾರಿ ಬೊಕ್ಕ ಭಟ್ಕಳ ಚಂದ್ರ ದರ್ಶನ ಸಮಿತಿದ ಕುಲು ತಿರಿಪಾದಿರು. 1 ತಿಂಗಳೇಡಿ ಮುಸಲ್ಮಾನರು ರಂಜಾನ್ ಪಾಸ ಪತ್ತುವೆರು. ಅಕೇರಿಗೂ ಉಪವಾಸ ಮುಗಿತದು ಗೌಜಡ್ ಪೆರ್ನಾಲ್ ಆಚರಣೆ ಮಲ್ಪುವೆರು. ಒಡಿಪು ಜಿಲ್ಲೆದ ಬೇತೆ ಬೇತೆ ಪೊಲೀಸ್ ಸ್ಟೇಷನ್ಲಿನ ಸುತ್ತುಡು ಕಂಡು ದಿನ ದರೋಡೆ ಬೊಕ್ಕ ಬೇತೆ ಕಾರಣ ಸೊತ್ತುಲಿನ ಕಳೆಯುನ್ನ ಕ್ಲಿಗ್ ಪೊಲೀಸರು ಕಲ್ವೇರಿನ ಪತ್ತದ ಪಿರ ಸ್ವಾಧೀನ ಮಲ್ತೊನ್ನ ಅಕ್ಲಿನ ಬಂಗಾರ ಪದ್ದೆ ಸೊತ್ತು ಬೊಕ್ಕ ಕಾಸನು ಕೊರ್ಪನ ಕಾರ್ಯಕ್ರಮ ನಡಪಾಯಿರು. ಒಡಿಪು ಜಿಲ್ಲೆದ ಬೇತೆ ಬೇತೆ ಪೊಲೀಸ್ ಸ್ಟೇಷನ್ಲಿನ ಸುತ್ತುಡು ಕಂಡ ದಿನ ದರೋಡೆ ಬೊಕ್ಕ ಬೇತೆ ಕಾರಣ ಸೊತ್ತುಲಿನ ಕಳೆಯುನ್ನಕ್ಲೆಗ್ ಪೊಲೀಸರು ಕಲ್ವೆರಿನ ಪತ್ತದು ಪಿರ ಸ್ವಾಧೀನ ಮಲ್ತೊನ್ನ ಅಕ್ಲಿನ ಬಂಗಾರ ಪದ್ದೆ ಸೊತ್ತು ಬೊಕ್ಕ ಕಾಸನು ಕೊರ್ಪನ ಕಾರ್ಯಕ್ರಮ ನಡಪಾಯಿರು. ಪೊಲೀಸ್ ಕವಾಯತ್ ಮೈದಾನಡು ಕೋಟುಡ್ದು ಒಪ್ಪಿಗೆ ದೆತ್ತೊಂದು ಪಿರ ಕೊರ್ಪನ ಕಾರ್ಯಕ್ರಮ ದೀದಿತ್ತಂಡು. ಕಾರ್ಲ ಗ್ರಾಮಾಂತರ ಸ್ಟೇಷನ್ದ 1 ಕೇಸ್, ಹಿರಿಯಡ್ಕ 1, ಬೈಂದೂರು, ಕೊಲ್ಲೂರು, ಕಾಪು ಸ್ಟೇಷನ್ದ 1 ಕೇಸ್, ಕೋಟ ಮಲ್ಪೆ ರಡ್ರಡ್ಡು, ಒಡಿಪು ನಗರ ಮೂಜಿ, ಕುಂದಾಪುರ 5, ಪಡ್ಡೆದ್ರ 4, ಕುಂದಾಪುರ ಗ್ರಾಮಾಂತರ 4, ಬ್ರಹ್ಮಾವರ 5 ಬೊಕ್ಕ ಮಣಿಪಾಲ ಸ್ಟೇಷನ್ದ 10 ಕೇಸ್ ಸೇರಿದು ಒಟ್ಟು 40 ಕೇಸ್ಲಿಡು ಸ್ವಾಧೀನಗುದೆ ತೊಂದಿನ ಸೊತ್ತುಲೇನು ವಾರಸ್ದಾರರಿಗೆ ಕೈಪಗತ್ತಿರು. ಈ ಕೇಸ್ಲಿಡು 7 ಮೋಟಾರ್ ಗಾಡಿ ಅಂದಾಜು ಪಿಲೆ 2,94,000 ರೂಪಾಯಿ, ಬಂಗಾರ ಒಟ್ಟು 1 ಕಿಲೋ 195 ಗ್ರಾಂ ಅಂದಾಜು ಬೆಲೆ 58 ಲಕ್ಷ 23,810 ರೂಪಾಯಿ, ಬೊಳ್ಳಿ ಒಟ್ಟು 1 ಕಿಲೋ 192 ಗ್ರಾಂ ಅಂದಾಜು ಬೆಲೆ 88,510 ರೂಪಾಯಿ, ಮೊಬೈಲ್ ಫೋನ್ 10 ಅಂದಾಜು ಬೆಲೆ 75,700 ರೂಪಾಯಿ ಬೊಕ್ಕ
ಕಾಸು 1,70,150 ರೂಪಾಯಿ ಸೇರಿದಿತ್ತದು ಒಟ್ಟು 74,52,17 ರೂಪಾಯಿ ಸೊತ್ತುಲಿನ ಕೈಪಗತದ ಒಡಿಪು ಜಿಲ್ಲಾ ಎಸ್ಪಿ ಅಕ್ಷಯ್ ಎಂಎಚ್ ಸೊತ್ತುಲಿನ ವಾರಸ್ದಾರರಿಗೆ ಕೊರಿಯರು ಹೆಚ್ಚಿಗೆ ಎಸ್ಪಿ ಎಸ್ಟಿ ಸಿದ್ದಲಿಂಗಪ್ಪ ಜಿಲ್ಲೆದ ಪೊಲೀಸ್ ಅಧಿಕಾರಿಗಳು ಬೊಕ್ಕ ಸೊತ್ತುಲಿನ ದತ್ತನರ ಬತ್ತಿನಕ್ಕಲು ಪೊಲೀಸ್ ಪೇರಿಡ್ ಪಾಲ್ದೆ ತುಂಡಿರು. ಫಾಲೋ ಇಂದಾನೆ ಇಷ್ಟು ಸ್ವತ್ತು ರಿಕವರಿ ಮಾಡಲಿಕ್ಕೆ ನಾವು ಯಶಸ್ಸನ್ನು ಕಂಡಿದ್ದೇವೆ. ಇವತ್ತು ನಾವು ಸುಮಾರು 40 ಪ್ರಕರಣಗಳಲ್ಲಿ ರಿಕವರಿ ಆಗಿರತಕ್ಕಂಥ ಹತ್ತಿರ 25 ಲಕ್ಷ ಅಷ್ಟು ವೆಚ್ಚದ ಸ್ವತ್ತುವನ್ನು ವಾರಸ್ದಾರರಿಗೆ ವಾಪಸ್ ನೀಡುತ್ತಾ ಇದ್ದೇವೆ. ಇದರಲ್ಲಿ 1 kg 200 ಗ್ರಾಮ್ ಅಷ್ಟು ಗೋಲ್ಡ್ ಇದೆ, 1 kg 200 ಗ್ರಾಮ್ ಹತ್ತಿರ ಸಿಲ್ವರ್ ಇದೆ, ಒಂದಷ್ಟು 2 ವೀಲರ್ ವೆಹಿಕಲ್ಸ್ನ ರಿಕವರಿ ಮಾಡಿದ್ದೇವೆ, ಒಂದಷ್ಟು ಮೊಬೈಲ್ ಫೋನ್ಸ್ನ ರಿಕವರಿ ಮಾಡಿದ್ದೇವೆ ಮತ್ತು ಒಂದಷ್ಟು ಕೇಸಸ್ನಲ್ಲಿ ಹತ್ತಿರ 1,75,000 ಅಷ್ಟು ನಗದವನ್ನು ಕೂಡ ವಶಪಡಿಸಿಕೊಂಡಿದ್ದೇವೆ. ಇಷ್ಟು 40 ಪ್ರಕರಣಗಳಲ್ಲಿ ಸ್ವತ್ತುವನ್ನು ವಾರಸ್ದಾರರಿಗೆ ವಾಪಸ್ ಕೊಡ್ತಾ ಇದ್ದೇವೆ. ಸುಳ್ಯ ತಾಲೂಕು ಅರಂತೋಡು ಗ್ರಾಮದ ಅರಮನೆಗಯಟ್ ಬಲ್ನಾಡು ಸುದೇಕ್ ಶಾಸಕರು ಇತ್ತೆ ಮಂತ್ರಿಲ ಆದುಪ್ಪನ ಎಸ್ ಅಂಗಾರ ಸಂಕ ಕಟ್ಟಾದ ಕೊರಂದಿ ನೀಡಿದವರ 100 ಇಲ್ಲುಪ್ಪನ ಪರಿಶಿಷ್ಟ ಸಮುದಾಯದಕಲು ಓಟುಗೂ ಬಹಿಷ್ಕಾರ ಪಾಡ್ತಿರು. ಸುಳ್ಯ ತಾಲೂಕು ಅರಂತೋಡು ಗ್ರಾಮದ ಅರಮನೆಗಯ್ಯ ಪನ್ಪುನವಲು ಪರಿಶಿಷ್ಟ ಪಂಗಡ ಕುಟುಂಬದ 100 ಇಲ್ಲಿ ಇತ್ತದು ಮುಲ್ಪ ಪರಿಪುನ ಬಲ್ನಾಡ್ ಸುದೇಕ್ ಸಂಕ ಕಟ್ಟಾದ ಕೊರ್ಲೆಂದು ಸುಳ್ಯದ ಶಾಸಕರು ಬೊಕ್ಕ ಇತ್ತೆ ಮಂತ್ರಿಲ ಆದುಪ್ಪುನ ಎಸ್ ಅಂಗಾರ ಮೇರೆಗೆ ಭಿನ್ನಾಯ್ತೊಂದು ಓಲೆ ಕೊರ್ದಿತ್ತನಲ ಇಡೆಮುಟ್ಟ ಗುಮ್ಮನ ಕೊಡ್ತುಜೇರು ಅಂಚದ್ ಇತ್ತೆ ಗ್ರಾಮದ ಜನಕುಲು ಪ್ರತಿಭಟನೆಗೆ ಸಜ್ಜಾತಿರು. ಅರಮನೆಗಯ್ಯದ ನಲ್ಪ ದಲಿತ ಕುಟುಂಬದಕುಲು ಓಟು ಬಹಿಷ್ಕಾರದ ಬ್ಯಾನರ್ ಪಾಡ್ದಿರಂದು ಅಂಬೇಡ್ಕರ್ ರಕ್ಷಣಾ ವೇದಿಕೆದ ಜಿಲ್ಲಾ ಗುರ್ಕಾರ್ಯರು ಪಿ ಸುಂದರ ಪಾಟಾಜೆ ಪಂತಿರು. ದಲಿತರ್ನ ಓಟು ಬೋಡು ದಲಿತರ್ನ ಜೋಕುಲು ಆ ತೂಂಕು ಸಂಕೊಡೆ ಶಾಲೆಗೆ ಪೋನಗ ಚೂರು ಅಯ್ಯತ್ತಂಡಲ ಸುದೇಕ ಬೂರುನ ಸ್ಥಿತಿಗತಿ ಇತ್ತಂಡಲ ಇಡೆಮುಟ್ಟ ಶಾಸಕರು ಬತ್ತದ ತೂತುಜೇರು. ಶಾಸಕರು ಸುಳ್ಳು ಭರವಸೆ ಕೊರೊಂದು ಮುಲ್ಪದ ಜನಕ್ಲೆಗೂ ಮೋಸ ಮಲ್ತಂದೆ ಬೈದರು. ಈ ಸರ್ತಿ ಮುಲ್ಪದ ದಲಿತರು ಒವ್ವೇ ಪಕ್ಷ ಓಟು ಪಾಡು ಜಾಂದ ನಿರ್ಧಾರ ಮಲ್ತದು ಓಟು ಬಹಿಷ್ಕಾರದ ಬ್ಯಾನರ್ ಪಾಡ್ದಿರಂದು ಸುಂದರ್ ಪಾಟಾಜೆ ಈವ್ರ ತೋಜಾದಿರು. ಸೇತುವೆ ಒಂದು ಸುಮಾರು ವರ್ಷದಿಂದ ನಾವು ಇಲ್ಲಿ ಸೇತುವೆ ಆಗಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಇದು ಓಟಲ್ಲಿ ಗೆದ್ದವರಿಗೆಲ್ಲ ನಾವು ಇದು ಕೊಡ್ತಾ ಇದ್ದೇವೆ. ಅದು ಆಗ್ತದೆ ಅಂತ ಹೇಳ್ತಾರೆ ಕೇಳುವಾಗ, ಮಾತ್ರ ಆಗುವುದು ಒಂದು ಇಲ್ಲ. ಜಲ್ಲಿ ಬರ್ತದೆ, ಸಿಮೆಂಟ್ ಬರ್ತದೆ ಅಂತ, ಕಬ್ಬಿಣ ಬರ್ತದೆ ಅಂತ ಹೇಳೋದಲ್ಲದೆ ಮಾಡುವವರು ಯಾರು ಕಾಣೋದಿಲ್ಲ. ಇನ್ನಾದರೂ ಈ ಓಟಿಗೆ ಮುಂಚೆ ಆದರೂ ಮೊನ್ನೆಂದು ಪಾರ್ಟಿ ಬಂದಿದ್ದರು ಸುದ್ದಿ ಬಿಡುಗಡೆಯವರು ಫೋಟೋ ತೆಗಿಲಿಕ್ಕೆ. ಇಲ್ಲಿ ಸೇತುವೆ ಆಗ್ತಾ ಉಂಟು ಅಂತೇಳಿ ಅವರಿಗೆ ಯಾರೋ ಹೇಳಿದ್ರಂತೆ. ಹಾಗೆ ಫೋಟೋ ತೆಗಿಲಿಕ್ಕೆ ಅಂತ ಬಂದದ್ದು ಅಂತ ನಮ್ಮ ಮನೆಯವರಿಗೆ ಕಾಣಲಿಕ್ಕೆ ಸಿಕ್ಕಿದ್ರಂತೆ. ಹಾಗೆ ನೋಡಿದರೆ ಇಲ್ಲಿ ಬಂದು ನೋಡಿದರೆ ಯಾರೂ ಇಲ್ಲ. ಒಂದು 5-6 ವರ್ಷ ಹಿಂದೆ ಇದೇ ಪಾಲದಲ್ಲಿ ರಿಪೇರಿ ಮಾಡುವಾಗ ಕೂಲಿ ಕಾರ್ಮಿಕರು 3 ಜನ ಬಿದ್ದಿದ್ದಾರೆ ನೀರಿಗೆ. ಅದು ತುಂಬ ಇಲ್ಲಿ ತಾಗಿ ಏನೋ ಪೆಟ್ಟಾಗಿದೆ. ಅದೇನೋ ಬಚಾವ್ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮತ್ತು ಮೊನ್ನೆ ಇಲ್ಲಿ ಗುದ್ದಲಿ ಪೂಜೆ ದಿವಸ ಅಂಗಾರರು ನಾವು ಹೋಗಿದ್ದೆವು, ಒಂದು ಇಲ್ಲಿನವರು. ಆಗ ಅವರು ಹೇಳಿದರು, ಕೇಳುವಾಗ ಹೇಳಿದರು 64 ಲಕ್ಷ ಇದಾಗಿದೆ, ಸ್ಯಾಂಕ್ಷನ್ ಆಗಿದೆ. ಅದನ್ನು ಆದಷ್ಟು ಬೇಗ 1 ವಾರದಲ್ಲಿ ನಿಮಗೆ ಅಲ್ಲಿಗೆ ಜನ ಕಳಿಸ್ತೇವೆ, ನೋಡಲಿಕ್ಕೆ ಇಂಜಿನಿಯರ್ ಬರ್ತಾರೆ ಹಾಗೆ ಅಂತ ಹೇಳಿದರು. 1 ವಾರ ಬಿಟ್ಟು ಈಗ ಅಂಥ ವಾರ ಒಂದು ಹತ್ತಾಯಿತು, ಇವತ್ತವರೆಗೆ ಬಂದಿಲ್ಲ ಯಾರು. ಒಂದು ಚುನಾವಣೆ ಬಹಿಷ್ಕಾರ ಮಾಡಿದ್ವಿ. ಕಾರಣ ಏನಂತ ಹೇಳಿದರೆ, ಸುಮಾರು ಒಂದು 40 ವರ್ಷಗಳಿಂದ ಈ ಒಂದು ಸೇತುವೆಗೆ ನಾವು ಹೋರಾಟ ಮಾಡ್ತಿದ್ವಿ. ನಾವು ಅಂಬೇಡ್ಕರ್ ರಕ್ಷಣಾ ವೇದಿಕೆಯಿಂದ ಕೂಡ ಸುಮಾರು ಸಲ ನಾವು ಪ್ರತಿಭಟನೆ ಮಾಡಿದ್ವಿ. ಸಂಬಂಧಪಟ್ಟ ಇಲಾಖೆಗೆ ನಾವು ಮನವಿ ಮಾಡಿದ್ದೀವಿ, ಶಾಸಕರಿಗೆ ಮತ್ತು ಮುಖ್ಯಮಂತ್ರಿಯವರಿಗೆ ನಾವು ಮನವಿ ಮಾಡಿದರು. ಹಿಂಬರ ಬರೋದು ಬಿಟ್ಟರೆ ಬೇರೆ ಯಾವುದೂ ಕೆಲಸ ಆಗೋದಿಲ್ಲ. ಸುಮಾರು 40 ವರ್ಷಗಳಿಂದ ಇವರು ಮಾನ್ಯ ಶಾಸಕರಾಗಿ ಇಲ್ಲಿ ಸುಳ್ಯದಲ್ಲಿ ಆಗಿ ಈಗ ಸಚಿವರಾಗಿದ್ದಾರೆ. ಇವತ್ತುವರೆಗೆ ಇಲ್ಲಿ ಈ ಸೇತುವೆ ನೋಡಲಿಕ್ಕೆ ಕೂಡ ಬಂದಿಲ್ಲ. ಇವರು ಅದರ ಮೊದಲು ಕೂಡ ಇವರು ಮನವಿ ಮಾಡಿದರು. ಮನವಿ ಮಾಡಿದಾಗ ಅವರು ಎಂತ ಹೇಳ್ತಾರೆ ಅಂತ ಹೇಳಿದರೆ, ಓಟು ಕೊಡುವಾಗ ನಿಮಗೆ ಮಾಡಿಕೊಡ್ತೀವಿ ಅಂತ ಒಂದು ಭರವಸೆ ಕೊಟ್ಟು, ನಂತರ ನಿಮ್ಮ ಓಟೇ ನಮಗೆ ಬೇಡ ಅಂತ ಹೇಳಿಬಿಟ್ಟು ಈ ರೀತಿಯ ಒಂದು ವಿಚಾರವನ್ನು ಅವರು ಹೇಳ್ತಿದ್ದಾರೆ. ಹಾಗಾದರೆ ನಮ್ಮ ಓಟು ಬೇಡ ಅಂತೇಳಿ ಈ ರೀತಿ ನಮ್ಮ ಬಡವರಿಗೆ, ಒಂದು ದಲಿತರಿಗೆ ಈ ರೀತಿ ಅನ್ಯಾಯ ಮಾಡೋದು ಸರಿಯಲ್ಲ. ಯಾಕಂದರೆ ಅವರು ಕೂಡ ಒಂದು ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟವರು. ಇವತ್ತು ಇಡೀ ಅವರು BJP ಸರ್ಕಾರ ಎಲ್ಲ ಕಡೆ ಇದೆ, ಆದರೂ ಕೂಡ ಇವತ್ತು ಪಂಚಾಯತಿಯಿಂದ ಮೇಲೆವರೆಗೂ ಕೂಡ ಅಧಿಕಾರದಲ್ಲಿದೆ. ಇವತ್ತು ನಮಗೆ ಈ ಒಂದು ಸೇತುವೆ ಇವರು ನಿರ್ಮಾಣ ಮಾಡದಿರೋಕ್ಕೆ ಕಾರಣ ಏನಂತ ನಮಗೆ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದರೆ, ಇವರು ರಾಜಕೀಯದ ಇದರಲ್ಲಿ ಮಾತ್ರ ಇವರು ಅಂದರೆ ಓಟು ಬರುವಾಗ ಮಾತ್ರ ನಮಗೆ ಓಟು
ತಗೊಳ್ಳುವ ಒಂದು ಉದ್ದೇಶಕ್ಕೆ ಮಾತ್ರ ಒಂದು ಸುಳ್ಳು ಭರವಸೆಯನ್ನು ಕೊಡ್ತಾರೆ. ಯಾಕಂತ ಹೇಳಿದ್ರೆ ಮೊನ್ನೆ ಅಲ್ಲಿ ರೋಡ್ ಮಾಡುವಾಗ ಕೂಡ ಇವರೊಂದು ಭರವಸೆ ಕೊಟ್ಟರು, ಏನಂತ ಹೇಳಿದರೆ 64 ಲಕ್ಷ ರೂಪಾಯಿ ಈ ಸೇತುವೆ ಸ್ಯಾಂಕ್ಷನ್ ಆಗಿದೆ ಅಂತೇಳಿ. ಇದು ಸುಳ್ಳು ಭರವಸೆ ಹೇಳುವುದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಅದರ ಮೊದಲು ಕೂಡ ಒಂದು ಸಲ ಹೇಳಿದ್ದಾರೆ, ಈ ಸೇತುವೆ ನಿರ್ಮಾಣ ಆಗ್ತದೆ, ಇವತ್ತು ಜಲ್ಲಿ ಬರ್ತದೆ, ಇದು ಕಬ್ಬಿಣ ಬರ್ತದೆ ಅಂತ ಹೇಳ್ಬಿಟ್ಟು ಒಂದು ಸುಳ್ಳು ಭರವಸೆಯನ್ನು ಕೊಟ್ಟು ಇವತ್ತು ಮಾಡ್ತಾರೆ, ಇಂಜಿನಿಯರ್ ಬರ್ತಾರೆ ಅಂತ ಹೇಳ್ಬಿಟ್ಟು ಸುಳ್ಳು ಭರವಸೆಯನ್ನು ಕೊಡುವುದು ಬಿಟ್ಟರೆ ಬೇರೆ ಯಾವುದೇ ಒಂದು ಕೆಲಸ ಇವರು ನಮ್ಮ ಸುಳ್ಯ ಮಾನ್ಯ ಶಾಸಕರಾದ ಎಸ್ ಅಂಗಾರ ಅವರಿಂದ ಆಗೋದಿಲ್ಲ. ಈ ಸಲ ಅವರಿಗೆ ನಾವು ಯಾವುದೇ ಪಕ್ಷ ಬಂದರೂ ಕೂಡ ನಾವು ಈ ಸಲ ನಾವು ಚುನಾವಣೆ ಬಹಿಷ್ಕಾರ ಮಾಡ್ತಿದ್ದೀವಿ. ಯಾವುದೇ ಪಕ್ಷಕ್ಕೆ ನಾವು ಓಟು ಕೂಡ ಇವತ್ತು ಈ ಸಲ ನಾವು ಹಾಕೋದಿಲ್ಲ ಅಂತ ಹೇಳುವ ಒಂದು ಮಾತನ್ನು ನಾನು ಇವತ್ತು ಅಕ್ರಮ ಪುಗೆರೆ ಮಾರುನಕ್ಲಿನ ಮಿತ್ತು ಜಿಲ್ಲಾ ಪೊಲೀಸರು ಕ್ರಮದೆತ್ತನರೆ ಕಾರ್ಯಾಚರಣೆ ನಡೆಪಾದರು. ಮಾತಾ ಪೊಲೀಸ್ ಸ್ಟೇಷನ್ ಸುತ್ತುಡು ವಿಶೇಷ ಕಾರ್ಯಾಚರಣೆ ನಡೆಪಾದನು. ಅಕ್ರಮ ಪುಗರೆ ಮಾರುನಕ್ಲಿನ ಮಿತ್ತು ಜಿಲ್ಲಾ ಪೊಲೀಸರು ಕ್ರಮದೆತ್ತನರೆ ಕಾರ್ಯಾಚರಣೆ ನಡೆಪಾದರು. ಮಾತಾ ಪೊಲೀಸ್ ಸ್ಟೇಷನ್ ಸುತ್ತುಡು ವಿಶೇಷ ಕಾರ್ಯಾಚರಣೆ ನಡೆಪಾದನು. ಶಾಲಾ ಕಾಲೇಜು ಸುತ್ತಮುತ್ತ ಉಪ್ಪುನ ಗೂಡಂಗಡಿ, ಹೋಟೆಲ್, ಜೆರಾಕ್ಸ್ ಸೆಂಟರ್, ಪಾನ್ ಶಾಪ್, ಕಿರಾಣಿ ಅಂಗಡಿ ಇಂಚಿತ್ತಿ ಕಡೆಕು ಪೊಲೀಸರು ಒಂದೇ ಪೊರ್ತುಡು ಪೊಲೀಸ್ ಅಧಿಕಾರಿ ಬೊಕ್ಕ ಪೊಲೀಸರು ಪೊಗ್ಗುದು ತನಿಖೆ ಮಲ್ತಿದೇರು. ಕಾನೂನು ಮೀರಿದು ಗುಟ್ಕಾ ಮಾರುನಕ್ಲಿನ ಮಿತ್ತು ಸರಿಯಾಯಿನ ಕಾನೂನು ಕ್ರಮದೆತ್ತೊಂದುಂಡು. ಕಾನೂನು ಮೀರಿದು ಗುಟ್ಕಾ ಸಿಗರೇಟ್ ಮಾರುನಕ್ಲಿನ ಮಿತ್ತು ಕೋಟ್ಪಾ ಕಾಯ್ದೆದಡಿಟ್ಟು ಕ್ರಮದೆತ್ತೊಂದು ಒವ್ವೇ ರೀತಿಯ ಅಕ್ರಮ ಕಾರ್ಯ ನಡಪಂದಿನಂಚ ಜಾಗ್ರತೆ ಪಂತಡು. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಬೊಕ್ಕ ಶಾಸಕರು ವೇದವ್ಯಾಸ್ ಕಾಮತ್ ದುಂಬಾಳ್ತೆಡು ಕುಡ್ಲಾ ಸಾಂಸ್ಕೃತಿಕ ಪ್ರತಿಷ್ಠಾನದ ನಿಲಿಟ್ಟು ಕುಡ್ಲಡು ಮಂಗಳೂರು ಆಹಾರ ಪಥ ಉತ್ಸವ ಸ್ಟ್ರೀಟ್ ಫುಡ್ ಫಿಯೆಸ್ಟಾ ತೆನಸ್ತ ಉತ್ಸವ ಮಾರ್ಚ್ 22 26 ಮುಟ್ಟ ನಡೆತನುಂಡು. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಬೊಕ್ಕ ಶಾಸಕಿಯರು ವೇದವ್ಯಾಸ್ ಕಾಮತ್ ದುಂಬಾಳ್ತೆಡು ಕುಡ್ಲಾ ಸಾಂಸ್ಕೃತಿಕ ಪ್ರತಿಷ್ಠಾನದ ನಿಲಿಟ್ಟು ಕುಡ್ಲಡು ಮಂಗಳೂರು ಆಹಾರ ಪಥ ಉತ್ಸವ ಸ್ಟ್ರೀಟ್ ಫುಡ್ ಫಿಯೆಸ್ಟಾ ತೆನಸ್ತ ಉತ್ಸವ ಮಾರ್ಚ್ 22 26 ಮುಟ್ಟ ನಡೆತನುಂಡು. ಬುಧವಾರ ಬಯ್ಯಾಗ ಸ್ಟ್ರೀಟ್ ಫುಡ್ ಫಿಯೆಸ್ಟಾ ಶುರುವಾತನು. ಕುಡ್ಲದ ಲಾಲ್ಬಾಗ್ ಕರಾವಳಿ ಉತ್ಸವ ಮೈದಾನದಲ್ಲಿ ಪೊಡ್ದು ಲೇಡಿ ಹಿಲ್ ನಾರಾಯಣಗುರು ಸರ್ಕಲ್ ಅಲ್ಲಿ ಪೊಡ್ದು ಮಣ್ಣಗುಡ್ಡೆ ಗುರ್ಜಿದಡೆ ಮುಟ್ಟ ಮಾರ್ಗದ ಬರಿಟ ಪಾಡ್ದಿನ ಬೇತೆ ಬೇತೆ ಸ್ಟಾಲ್ ಲಿಡು ಜನಕುಲು ಅಕ್ಲೆಗ ಬೋಡಾಯಿನ ತೆನಸ್ಲಿನ ರುಚಿ ತೂವಲಿ ಬಯ್ಯ 5 ರಾತ್ರಿ 11 ಗಂಟೆ ಮುಟ್ಟ ಅಟ್ಟಣೆ ಮಲ್ತದಿನ ಫುಡ್ ಫಿಯೆಸ್ಟಾಡ್ ಪಾಕ ಜನ ಪಾಲ್ದೆತ್ತೊಂಡೇರು. ಅವಲವಲು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತಂದುಂಡು. ಮಂಗಳೂರು ಆಹಾರ ಪಥ ಉತ್ಸವ ಬಗಿಟ್ಟು ಕುಡ್ಲಾ ಬೊಕ್ಕ ಸುತ್ತಮುತ್ತದ ಜನಕುಲು ನಮ್ಮ ಕುಡ್ಡದೊಟ್ಟಿಗೆ ಪಾತಿರ್ದು ಬಾರಿ ಮೆಚ್ಚುಗೆ ತೆರಿಪಾದಿರು. 5 kg ಬಿರಿಯಾನಿ ಆಲ್ರೆಡಿ ಐ ಸೋಲ್ಡ್ ಔಟ್. ಸೊ ಇನ್ನು ಬರ್ತಾ ಇದೆ. ಸೊ ನಾವು ಕ್ವಾಂಟಿಟಿ ಜಾಸ್ತಿ ಅಂತ ತರಲಿಲ್ಲ. ಸೊ ಇಲ್ಲಿ ನೋಡುವಾಗ ಗೊತ್ತಾಯ್ತು ಇನ್ನು ಕ್ವಾಂಟಿಟಿ ಸಾಕಾಗೋದಿಲ್ಲ ಅಂತೇಳಿ. ಸೊ ನಾಳೆಯಿಂದ ನಾವು ಇದರ ಸ್ಟೇಟಸ್ ಅನ್ನು ಚೇಂಜ್ ಮಾಡ್ತೇವೆ. First time, this is first time we all are housewives. We have never gone to, we never did this kind of business. Just to get one experience, we did this stall and it is just amazing experience. ಮೊದಲು ನಾವು ಈ ಚಿಕ್ಕ ಚಿಕ್ಕ ಎಕ್ಸಿಬಿಷನ್ ಅಲ್ಲಿ ಇಂಡೋರ್ ಅಲ್ಲಿ ತುಂಬಾ ಕಡೆ ಪಾರ್ಟಿಸಿಪೇಟ್ ಮಾಡಿದೆ, ಬಟ್ ಈ ತರ ಮಾಸ್ ಕ್ರೌಡ್ ನಮಗೆ ಎಲ್ಲೂ ರೆಸ್ಪಾನ್ಸ್ ಸಿಗಿರಲಿಲ್ಲ. ಬಟ್ ಇಟ್ಸ್ ಅ ವೆರಿ ಗುಡ್ ರೆಸ್ಪಾನ್ಸ್. ಪೀಪಲ್ ಆರ್ ಗೆಟಿಂಗ್ ಎನ್ಕ್ವೈರೀಸ್ ಆಲ್ಸೋ ಫಾರ್ ದೇರ್ ಫಂಕ್ಷನ್ಸ್ ಅಂಡ್ ಆಲ್. ಇಟ್ಸ್ ವೆರಿ ಗುಡ್. ಮಂಗಳೂರಿನಲ್ಲಿ ಫಸ್ಟ್ ಟೈಮ್ ಮಾಡ್ತಾರೆ ಅಂತ ವೆರಿ ಚೀಪೆಸ್ಟ್ ಬರ್ಗರ್ ಕೊಡ್ತಾ ಇದ್ದೇವೆ. 49 ರುಪೀಸಿಗೆ ಬರ್ಗರ್ ಸ್ಟಾರ್ಟ್ ಆಗುತ್ತೆ. ನಿಮಗೆ 149 ಇಂದ ಪಿಜ್ಜಾ ಸ್ಟಾರ್ಟ್ ಆಗುತ್ತೆ. ಮ್ಯಾಕ್ಸಿಮಮ್ ನಮ್ಮದು ಪ್ರೈಸ್ ಪಿಜ್ಜಾ ಪ್ರೈಸ್ ಇರುವಂಥದ್ದು 249. ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ಜಾಗರಿ ಟೀ ಎಲ್ಲ 10 ರುಪೀಸಿಂದ ಸ್ಟಾರ್ಟ್ ಆಗ್ತದೆ. ಸ್ಪೈಸಿ ಆಗಿ ಅಂದರೆ ಒಂಥರ ಮಡಿಕೆಯಲ್ಲಿ ಈಗಿನ ಕಾಲದಲ್ಲಿ ನ್ಯಾಚುರಲ್ ಆಗಿ ನಾವು ಏನು ಕೆಮಿಕಲ್ ಹಾಕದೆ ಮಾಡಿ ಕೊಡುವಂಥ ಜ್ಯೂಸ್ ಇದು. ಪಾರ್ಲರ್ ಕಾನ್ಸೆಪ್ಟ್ ಅಲ್ಲಿ ನಮ್ಮ ಬ್ರ್ಯಾಂಡ್ ಅಲ್ಲಿ ಲಾಂಚ್ ಮಾಡಿದ್ದೇವೆ. ಆಕ್ಚುಲಿ ಫಸ್ಟ್ ಟೈಮ್ ನಾವು ಮಂಗಳೂರಲ್ಲಿ ಮಾಡ್ತಿದ್ದೇವೆ. ಐಸ್ ಕ್ರೀಮ್ ಸ್ಯಾಂಡ್ವಿಚ್, ಆಮೇಲೆ ಡೆತ್ ಬೈ ಚಾಕ್ಲೇಟ್, DBC ಹಾಟ್ ಸಾಸ್ ಜೊತೆಗೆ ಐಸ್ ಕ್ರೀಮ್ ಅಂಡ್ ಕೇಕ್ ಬೇಸ್, ಅದ್ರ ಜೊತೆ ಬೆಲ್ಲ ರಸ್ಕ್ ಒಂದು ಹೊಸ ಪ್ರಾಡಕ್ಟ್ ನಮ್ಮದು. ವಿ ಆರ್ ಇಂಟು ಬೇಕರಿ ಅಂಡ್ ಐಸ್ ಕ್ರೀಮ್ ಮ್ಯಾನುಫ್ಯಾಕ್ಚರಿಂಗ್. ಇಟ್ಸ್ ಎ ನ್ಯೂ ಪ್ರಾಡಕ್ಟ್, ಮಾರ್ಕೆಟಲ್ಲಿ ಯಾರ್ದು ಅವೈಲೇಬಲ್ ಇಲ್ಲ. ಇಟ್ಸ್ ಯುನೀಕ್. ಅದರಲ್ಲಿ ಶುಗರ್ ಕಂಟೆಂಟ್ ಕಮ್ಮಿ ಇದೆ ಅಂಡ್ ಸ್ವೀಟ್ನೆಸ್ ಆಫ್ ಜಾಗ್ರಿ ಇಸ್ ಮೋರ್ ಇನ್ ಇಟ್. ಸ್ಪೆಷಾಲಿಟಿ ಏನಂದ್ರೆ ಈ ಪೌಡರ್ಸ್ ಎಲ್ಲ ನಮ್ಮದೇ, ನಾವೇ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಪ್ರಾಡಕ್ಟ್ಸ್. ಹೌದು, ಐಸ್ ಸ್ಪೈಸ್ ಅಂತ ಹೇಳಿ ನಾವು ಮನೆಯಲ್ಲೇ ಮಾಡೋದು. ಪ್ರಿಸರ್ವೇಟಿವ್, ಟೇಸ್ಟಿಂಗ್ ಪೌಡರ್ ಎಲ್ಲ ಯಾವ ಕಲರ್ ಎಲ್ಲ ಏನು ಯೂಸ್ ಮಾಡೋದು ಅದೇ ಸ್ಪೆಷಾಲಿಟಿ ಐಸ್ ಸ್ಪೈಸ್ ಇದು. ಮೀನು, ಮಾಸ, ಬೊಕ್ಕ ಕಾಯಿ ಕಜುಪು ಸೊತ್ತುಲಿನ ಇಂಚ 2 ನಮೂನೆದ ತೆನಸುಲು ಈ ತೆನಸು ಸವಡು ಉಂಡು. ದೇಶಪಿದೆ ದೇಶದ ತೆನಸುಲಿನ ರುಚಿತು ಏರ್ಲ ಅವಕಾಶ ಉಂಡು. ಜೋಕ್ಲೆಗಾದ ಬೇತನೆ ವಲಯ, ಕುದುರೆ ಬೊಕ್ಕ ಒಂಟೆ ಸವಾರಿ, ಸೆಲ್ಫಿ ಬೂತ್, ಪರಮಾದರಿ ಕಾರ್ಲಿನ ಪ್ರದರ್ಶನ ದೀವೊಂದೆರು. ಒಟ್ಟು 5 ದಿನದ ಮಂಗಳೂರು ಆಹಾರ ಪಥ ಉತ್ಸವ ಸ್ಟ್ರೀಟ್ ಫುಡ್ ಫಿಯೆಸ್ಟಾ ಬಯ್ಯದ ಪೊರ್ತುಡು ತಿರ್ಗಾಟ ಮಲ್ಪುನಕ್ಲೆಗ್ ಒಂದು ವಿಶೇಷ ಅನುಭವ ಕೊರುಂದುಂಡು.
ಇಷ್ಟು ಜನ ಬರ್ತಾರೆ ಅಂತ ನಾವು ಕನಮನಸ್ಸಲ್ಲೂ ಎನಿಸ್ಲಿಲ್ಲ. ಯಾಕಂದರೆ ದ ರೆಸ್ಪಾನ್ಸ್ ಮಂಗಳೂರಿನ ಜನರಿಂದ ಭಾಳ ಚೆನ್ನಾಗಿ ಬಂದಿದೆ. ಬಹುಶಃ ಈ ಇನಿಷಿಯೇಟಿವ್ ಫ್ರಮ್ ದ MLA ಮತ್ತು MP ನಿಜವಾಗ್ಲೂ ಇಟ್ ಇಸ್ ಬೇರಿಂಗ್ ಫ್ರೂಟ್. ಎಲ್ಲರೂ ಹೇಳ್ತಾ ಇದ್ರು ಎಕ್ಸಾಮ್ ಟೈಮಲ್ಲಿ ಯಾರಾದರೂ ಹೊರಗೆ ಬರ್ತಾರಾ ಅಂತ ಡೌಟ್ ಪ್ರಕಟ ಮಾಡಿದ್ರು. ಆದರೆ ಇಷ್ಟು ಜನ ನೋಡಿದರೆ ಎಕ್ಸಾಮ್ ನಡೀತಾ ಇದೆಯೋ ಇಲ್ಲೋ ಅನ್ನೋ ಡೌಟ್ ಬರುತ್ತೆ. ಮನೆಯಿಂದ ಹೊರಗೆ ಬಂದ್ಬಿಟ್ಟು ಪೀಪಲ್ ಆರ್ ರಿಯಲಿ ಎಂಜಾಯಿಂಗ್ ದೇರ್ ಟೈಮ್ ಆನ್ ದ ದಿಸ್ ಪರ್ಟಿಕ್ಯುಲರ್ ರೋಡ್. ಒಂಥರ ಹಬ್ಬದ ವಾತಾವರಣ ಇದೆ. ಬಹುಶಃ ಈ ತಿಂಡಿ ಫುಡ್ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ಗೆ ಈ ಥರ ಒಂದು ರೆಸ್ಪಾನ್ಸ್ ಮಂಗಳೂರಲ್ಲಿ ಪ್ರಥಮ ಬಾರಿಗೆ ಆಗುವಂಥದ್ದು. ಬಟ್ ಈ ಥರ ರೆಸ್ಪಾನ್ಸ್ ಸಿಗುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿಲ್ಲ. ಇಲ್ಲಿ 100ಕ್ಕಿಂತ ಜಾಸ್ತಿ, ನಾವು 100 ಸ್ಟಾಲ್ಗಳ ವ್ಯವಸ್ಥೆನ ಪ್ಲ್ಯಾನ್ ಮಾಡಿದ್ವಿ. 140ಕ್ಕಿಂತ ಜಾಸ್ತಿ ಕ್ರಾಸ್ ಆಗಿದೆ. ಮೋಸ್ಟ್ 200 ಸ್ಟಾಲ್ಗಳು ಇಲ್ಲಿ ಆಗುವಂಥ ವ್ಯವಸ್ಥೆ ಇದೆ. ಯಾಕಂದರೆ ಇಲ್ಲಿ ರಸ್ತೆಯಲ್ಲಿ 120 ಸ್ಟಾಲ್ಗಳು ಮಾಡಿದ್ವಿ ಮತ್ತು ಪಕ್ಕದ ಓಣಿ ಕೂಡ ಈಗ ಕವರ್ ಮಾಡಿದ್ದೀವಿ. ಹಾಗಾಗಿ ಈ ಸ್ಟಾಲ್ಗಳ ಡಿಮ್ಯಾಂಡ್ ಇನ್ನೂ ಕೂಡ ರಾತ್ರಿ ಕೂಡ ಈಗ ಬಂದು ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನಮ್ಗೊಂದು ಸ್ವಲ್ಪ ಜಾಗ ಕೊಡಿ, ನಾವು ಇಲ್ಲಿ ಸ್ಟಾಲ್ ಹಾಕ್ತೀವಿ ಅಂತ. ಕೆಲವು ಹೋಮ್ ಮೇಡ್ ಫುಡ್ಗಳಿದೆ. ಹಾಗೆ ಪಂಜಾಬಿ ಅವ್ರದ್ದು ಕೂಡ ಕೌಂಟರ್ ಇದೆ, ಬೆಂಗಾಲಿ ಅವ್ರದ್ದು ಕೌಂಟರ್ ಇದೆ, ಗುಜರಾತಿ ಅವ್ರದ್ದು ಕೌಂಟರ್ಗಳಿದೆ. ಹೀಗೆ ಬೇರೆ ಬೇರೆ ಸಮಾಜದ್ದು ಇಲ್ಲಿ ಯಾರು ಉಳ್ಕೊಂಡಿದ್ದಾರೋ ಅವರದ್ದೊಂದು ಈ ಕಮ್ಯುನಿಟಿ ಫುಡ್ ಇಲ್ಲಿ ಅವ್ರಿಗೆ ನಮ್ಮ ಎಲ್ಲರಿಗೂ ತೋರಿಸ್ತಾ ಇದ್ದಾರೆ. ಹಾಗಾಗಿ ಬಹುಶಃ ಇಷ್ಟು ವೆರೈಟಿ ಎಲ್ಲ ಅಂದರೆ ನಮ್ಮ ಮ್ಯಾಂಗ್ಳೂರಿನ ಕೂಡ ಬೇರೆ ಬೇರೆ ಕಮ್ಯುನಿಟಿಯವ್ರದ್ದು ಭಾಳಷ್ಟು ವೆರೈಟಿಗಳು ಇದೆ. ಅದು ಕೂಡ ಕಮ್ಮಿ ಏನಿಲ್ಲ. ಅದಕ್ಕೆ ಆ್ಯಡ್ ಆಗುವಂಥ ಒಂದು ವ್ಯವಸ್ಥೆ ಅಂದರೆ ಈ ಬೇರೆ ರಾಜ್ಯಗಳ ಫುಡ್ಡುಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡಿ ಅಥವಾ ಉಣಬಡಿಸುವಂಥ ವ್ಯವಸ್ಥೆ ನಿಜವಾಗ್ಲೂ ಖುಷಿ ಕಾಣುತ್ತೆ ನಮಗೆ. ಕುಡ್ಲಾ ಮಹಾನಗರ ಪಾಲಿಕೆ ಸುತ್ತುಡು ಕಜವು ವಿಲೇವಾರಿ ಬೊಕ್ಕ ಉಳಚರಂಡಿ ವ್ಯವಸ್ಥೆದ ಅಡಿಟ್ ಕೆಲಸ ಮಲ್ಪುನ ಪಿದೈ ಗುತ್ತಿಗೆ ಕಾರ್ಮಿಕರನ ಸ್ಟ್ರೈಕ್ ದುಂಬರಿದನು. ಮಾರ್ಗದ ಬರಿಟೆ ಕಜವು ಪ್ಲಾಸ್ಟಿಕ್ ಗಲೀಜು ದಕ್ಕುನ ವಸ್ತುಲಿನ ತೊಟ್ಟಿ ಗೋಣಿಲಿನ ರಾಶಿ ರಾಶಿ ಕಣ್ಣುಗೆ ತೋಜೊಂದುಂಡು. ಇಲ್ಲಿ ಇಲ್ಲಡು ಪಿದೈ ದೀತಿನ ನುಂಗೆಲ್ ಬೊಕ್ಕ ಪಜ್ಜಿ ದಕ್ಕುನ ಸೊತ್ತುಲು ಕುರಿದು ನಾದೊಂದುಂಡು. ಕುಡ್ಲಾ ಮಹಾನಗರ ಪಾಲಿಕೆ ಸುತ್ತುಡು ಕಜವು ವಿಲೇವಾರಿ ಬೊಕ್ಕ ಉಳಚರಂಡಿ ವ್ಯವಸ್ಥೆದಡಿಟ್ ಕೆಲಸ ಮಲ್ಪುನ ಪಿದೈ ಗುತ್ತಿಗೆ ಕಾರ್ಮಿಕರನ ಸ್ಟ್ರೈಕ್ ದುಂಬರಿದುಂಡು. ಮಾರ್ಗದ ಬರಿಟೆ ಕಜವು ಪ್ಲಾಸ್ಟಿಕ್ ಗಲೀಜು ದಕ್ಕುನ ವಸ್ತುಲಿನ ತೊಟ್ಟಿ ಗೋಣಿಲಿನ ರಾಶಿ ರಾಶಿ ಕಣ್ಣುಗು ತೋಜೊಂದುಂಡು. ಇಲ್ಲಿ ಇಲ್ಲಡು ಪಿದೈ ದೀತಿನ ನುಂಗೆಲ್ಲು ಬೊಕ್ಕ ಪಜ್ಜಿ ದಕ್ಕುನ ಸೊತ್ತುಲು ಕುರಿದು ನಾದೊಂದುಂಡು. ಈ ಬಗೆಟ್ಟು ಶಾಸಕರು ವೇದವ್ಯಾಸ್ ಕಾಮತ್ ಉತ್ತರ ಕುರ್ದು ರಾಜ್ಯದ ಮಾತ ಮಹಾನಗರ ಪಾಲಿಕೆಲಿನ ಪೌರ ಕಾರ್ಮಿಕರು ಬೊಕ್ಕ ಉಳಚರಂಡಿ ಪಿದೈ ಗುತ್ತಿಗೆಡು ಕೆಲಸ ಮಲ್ಪನಕ್ಕಲು ಬೇಡಿಕೆಲಿನ ದುಂಬುದಿದ್ದು ಬೆಂಗಳೂರು ಸ್ಟ್ರೈಕ್ ನಡಪಾಂದುಲ್ಲೇರು. ಕುಡ್ಲಾ ಮಹಾನಗರ ಪಾಲಿಕೆದ ಕಾರ್ಮಿಕರೆಲ್ಲ ಅಂದೆಟ್ಟು ಸೇರೊಂದೇರು. ಅಕ್ಲಿನ ಬೇಡಿಕೆಲಿನ ನಡಪಾದ ಕೊರಿಯರೆ ಸರ್ಕಾರ ತಯಾರುಂಡು. ಕೆಲವೊಂಜಿ ಕಾನೂನು ಕಾರ್ಯ ನಡಪೊಡಾಯಿನ ಹಿಡ್ದಾವ್ರ ಕಡೆಸಿದುಂಡು. ಕೆಲಸಗೂ ಹಾಜಿರಾದ ಜನಕ್ಲೆಗಾಪನ ಕಷ್ಟ ಸಮಸ್ಯೆಯನ್ನು ತಪ್ಪಾಡುಂದು ಭಿನ್ನೈತುಂಡಲ ಆಯ್ಕೆ ಕಿಬಿ ಕೊಡ್ತುಜೇರು. ಎಂಕ್ಲಿನ ಪ್ರಯತ್ನ ಎಂಕುಲು ಮಲ್ತದ ಜನಕುಲಿ ಎಂಕ್ಲಿಗೂ ಸಾಕಾರ ಕೊರುಡುಂದು ವೇದವ್ಯಾಸ್ ಕಾಮತ್ ಪಂಡಿರು. ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು ಮತ್ತು ಡ್ರೈನೇಜಿಗೆ ಸಂಬಂಧಪಟ್ಟಂತ ಕಾರ್ಮಿಕರು ಇವತ್ತು ಎಲ್ಲ ಕಡೆ ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ. ಅವರ ಸ್ಟ್ರೈಕ್ ಮಂಗಳೂರಿನ ಎಲ್ಲ ಕಡೆ ಕಸಗಳು ರಸ್ತೆಯಲ್ಲಿ ಮನೆಯಿಂದ ಕೊಂಡೋಗದ ಪರಿಸ್ಥಿತಿಯಲ್ಲಿ ಆಗಿದೆ. ಮಂಗಳೂರಿನ ಜನತೆ ಬಹಳ ದೊಡ್ಡ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಮಹಾನಗರ ಪಾಲಿಕೆ ವ್ಯಾಪ್ತಿಯ ಆ ಸಂಸ್ಥೆಯ ಮುಖಾಂತರ ಎಲ್ಲ ಮನೆಗಳಿಂದ ಎಲ್ಲ ಸ್ಥಳಗಳಿಂದ ಕಸವನ್ನು ಎಕ್ಕಿಸುವಂಥ ಕೆಲಸ ಕಾರ್ಯಗಳನ್ನು ಆ ಆಂಟನಿ ವೇಸ್ಟ್ ಅಂತ ಹೇಳುವಂಥ ಕಂಪನಿ ಮುಖಾಂತರ ಅವ್ರು ಮಾಡ್ತಿದ್ರು. ಟೆಂಪರರಿ ಆಗಿ ಔಟ್ಸೋರ್ಸಿಂಗ್ನಲ್ಲಿ ಕೆಲಸ ಮಾಡುವವರಿಗೆ ನಮ್ಮ ಆಡಳಿತ, ನಮ್ಮ ರಾಜ್ಯ ಸರ್ಕಾರ, ನಮ್ಮ ಬೊಮ್ಮಾಯಿ ಸರ್ಕಾರ ಕನಿಷ್ಠ ಒಂದು 200ರಿಂದ 250 ಜನರಿಗೆ ಈಗಾಗಲೇ ಪರ್ಮನೆಂಟ್ ಆಗಿ ಕೆಲಸ ಕಾರ್ಯಗಳನ್ನು ಮಹಾನಗರ ಪಾಲಿಕೆಯ ವ್ಯವಸ್ಥೆಯಲ್ಲಿ ಅವರನ್ನು ಜೋಡಿಸಿಕೊಳ್ಳುವಂಥ ಕೆಲಸ ಕಾರ್ಯಗಳು ಮಾಡಲಾಗಿದೆ. ಕಳೆದ 25-30 ವರ್ಷಗಳಿಂದ ಬೇಡಿಕೆಯನ್ನು ಪೌರ ಕಾರ್ಮಿಕರಿಗೆ ಪರ್ಮನೆಂಟ್ ಮಾಡಬೇಕು ಅಂತೇಳಿ ಆದರೆ ಅದನ್ನು ನಮ್ಮ ಸರ್ಕಾರ ಆಡಳಿತ ಮಾಡಿದೆ. ಆದರೆ ಅವರು ಈಗ ಸ್ಟ್ರೈಕ್ ಮಾಡ್ತಾ ಇರುವಾಗ ಜನರಿಗೆ ತೊಂದರೆ ಆಗ್ತಾ ಇದೆ. 4-5 ಬಾರಿ ಕೂತು ಪ್ರಯತ್ನವನ್ನು ಮಾಡಿದರೂ ಒಪ್ಪಿಕೊಳ್ಳದಂಥ ರೀತಿಯ ವಿಚಾರಗಳು ಬಂದಾಗ ಅವರ ಮಾತುಗಳು ಒಂದೇ. ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ನಿಲ್ಲಿಸಿದಾಗ ನಾವು ಮಂಗಳೂರಿನಲ್ಲಿ ನಿಲ್ಲಿಸ್ತೇವೆ. ಅಷ್ಟ ತನಕ ಯಾರು ಬಂದರೂ ಪ್ರತಿಭಟನೆ ನಿಲ್ಲಿಸಲ್ಲ. ಇಲ್ಲದ್ರೆ ಈಗಾಗಲೇ ನಮಗೆ ಪರ್ಮನೆಂಟ್ ಮಾಡಬೇಕು. ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಈ ರೀತಿಯ ವಿಚಾರಗಳು ಆಗ್ತಾ ಇದೆ ಅಂತೇಳಿ ಆದರೆ ಎಲ್ಲೋ ಒಂದು ಕಡೆಗಳಲ್ಲಿ ಕಳೆದ 4-3 ವರ್ಷಗಳಲ್ಲಿ ನಮ್ಮ ಮಾಡಿದ ಕೆಲಸ ಕಾರ್ಯಗಳು, ನಮ್ಮ ಎಲ್ಲ ಪ್ರಯತ್ನಗಳಿಗೆ ಎಲ್ಲೋ ಒಂದು ಕಡೆ ಕಪ್ಪು ಚುಕ್ಕೆಯನ್ನು ಇಡುವಂಥ ರೀತಿಯ ಪ್ರಯತ್ನಗಳು
ಆಗ್ತಾ ಇದೆ ಅಂತೇಳಂತೂ ಕೂಡ ನಾನು ಭಾವಿಸ್ತಾ ಇದ್ದೀನಿ. ಉಳ್ಳಾಲ ತಾಲೂಕು ನರಿಂಗಾಣದ ಮೋರ್ಲಾ ಬೋಳಡು ಮಾರ್ಚ್ 25 ಸುರೂತ ವರ್ಷದ ಲವಕುಶ ಜೋಡುಕರೆ ನರಿಂಗಾಣ ಕಂಬಳ ನಡಪುಣೊಂದು ಉಳ್ಳಾಲ ಕ್ಷೇತ್ರದ ಶಾಸಕರು ಯುಟಿ ಖಾದರ್ ಪಂತೆರು. ಉಳ್ಳಾಲ ಕ್ಷೇತ್ರದ ಶಾಸಕರು ರಾಜ್ಯ ವಿಧಾನಸಭೆತ ಎದುರು ಪಕ್ಷದ ಒತ್ತು ನಾಯಕರು ಯುಟಿ ಖಾದರ್ ಬುಧವಾರ ನರಿಂಗಾಣ ಕಂಬಳದ ಕರೆತ ಕೈತಲು ಸುದ್ದಿಕೊಟ್ಟು ಪಾತಿರ್ದು ಉಳ್ಳಾಲ ತಾಲೂಕು ನರಿಂಗಾಣದ ಮೋರ್ಲಾ ಬೋಳಡು ಮಾರ್ಚ್ 25 ಸುರೂತ ವರ್ಷದ ರಾತ್ರಿ ಬೊಲ್ಪದ ನರಿಂಗಾಣ ಕಂಬಳ ನಡಪುಂಡು ಲವಕುಶ ಜೋಡುಕರೆ ಪುದರಡು ನರಿಂಗಾಣ ಕಂಬಳ ನಡಪರೆ ಎತ್ತದು ಆನಿಕಾಂಡೆ ಪತ್ತರೆ ಕುದಿಪನ ಆಪುಂಡು ಪಂಡಿರೋ ಶ್ರೀ ಕ್ಷೇತ್ರ ಸಾಂತಲಿಕೆದ ಪ್ರಧಾನ ತಂತ್ರಿ ವೇದಮೂರ್ತಿ ವರ್ಕಾಡಿ ರಾಜೇಶ್ ತಾಳಿತಾಯರು தொடர் பொத்தாது ಕಂಬಳ ಉದಿಪನ ಮಲ್ಪೇರು ಕಾನಂದೂರು ತೋಡಕುಕ್ಕಿನಾರ್ ದೈವಸ್ಥಾನದ ಆಡಳಿತ ಮುಕ್ತೇಸರರು ತಿಮ್ಮಪ್ಪ ಕೊಂಡೆ ಯಾನೆ ಮಂಜು ಭಂಡಾರಿ ಜೋಡುಕರೆ ಉದಿಪನ ಮಲ್ಪೇರೆಂದು ಯುಟಿ ಖಾದರ್ ಪಂಡೆರು. ಈ ಕಂಬಳ ನರಿಂಗಾಣ ಗ್ರಾಮದ ಕ್ಲೆಗುಸುಗ್ಗೆ ಕ್ಷೇತ್ರದ ಪ್ರತಿಯೊಂಜಿ ಇಲ್ಲಡು ಸಂಭ್ರಮ ನಿಲೆ ಊರ್ದಂಡು ಪ್ರತಿಯೊಂಜಿ ಇಲ್ಲಡೆ ಜಾತ್ರದಂಚ ಬಿನ್ನಿರು ಬತ್ತು ಸೇರುವೆರು ಶಾಸಕನ ನಿಲೆಟ್ಟು ತಾನು ಗುರ್ಕಾರ್ಮೆ ವಹಿಸದ ನಡಪುನ ಈ ಕಂಬಳ ಓವೇ ಜಾತಿ ಧರ್ಮ ಪಕ್ಷ ಬಡವೆ ಶ್ರೀಮಂತೆ ಪನ್ಪುನ ಭೇದದಾಂತೆ ನಡಪುನ ಕಂಬಳ ವೆಂಕಪ್ಪ ಕಾಜವ ಮಿತ್ತಕೋಡಿ ಮರ್ಯಾದಿ ಗುರ್ಕಾರ್ಮೆಡು ಕಂಬಳ ಸಂಘಟಕರು ಪ್ರಶಾಂತ್ ಕಾಜವ ಮಿತ್ತಕೋಡಿ ಕಾರ್ಯ ಗುರ್ಕಾರ್ಮೆಡು ಈ ಕಂಬಳ ನಡಪರೆ ಉಂಡೊಂದು ಯುಟಿ ಖಾದರ್ ಪಂಡಿರೋ ಕಮಲೋತ್ಸವ. ಯಾಕಂದ್ರೆ ಹಿಂದೆ ನಮ್ಮ ಪನೇಲದಲ್ಲಿ ಪ್ರತಿ ವರ್ಷವೂ ಕೂಡ ನಮ್ಮ 25 ವರ್ಷದ ಲವಕೋಶ ಕಮಲೋತ್ಸವ ಅಲ್ಲಿ ನಡೀತಾ ಇತ್ತು. ಆ ಒಂದು ಕಮಲ ಇವತ್ತು ಅಲ್ಲಿ ಜಗತ್ತಕ್ಕರನ್ನ ಅಲ್ಲಿ ಆಗ್ತಾ ಇಲ್ಲ. ಅದಕ್ಕೆ ನರಿಂಗಾಣ ಗ್ರಾಮದಲ್ಲಿ ಬೋಲಮೋಲ ಪ್ರದೇಶದಲ್ಲಿ ಲವಕುಶ ಜೋಡುಕರೆ ಕಮಲ ಇವತ್ತು ನಡೀತದೆ. ಗಡಿನಾಡು ಕನ್ನಡಿಗ ಪ್ರದೇಶದಲ್ಲಿ ಈ ಒಂದು ಪರಂಪರೆ ಉಳಿಬೇಕಂತ ಅವರನ್ನು ಕೂಡ ಸೇರಿಸಿಕೊಂಡು ಈ ಕಾರ್ಯಕ್ರಮ ಇವತ್ತು ಮಾಡುವಂಥದ್ದು. ನಾವು ಈಗಾಗಲೇ ಎಲ್ಲ ಹಿರಿಯ ಮಟ್ಟದ ಅಧಿಕಾರಿಗಳ ACPಗಳ ಮತ್ತು ನಮ್ಮ ಆರೋಗ್ಯ ಇಲಾಖೆ ಮತ್ತು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲ ಇವತ್ತು ಮೀಟಿಂಗ್ ಕೂಡ ಮಾಡಿ ಆ ವ್ಯವಸ್ಥೆ ಎಲ್ಲ ಮೂಲಭೂತ ವ್ಯವಸ್ಥೆಯನ್ನು ಮಾಡ್ತೇವೆ. ಜನಸಾಮಾನ್ಯರೆಲ್ಲವೂ ಕೂಡ ಇವತ್ತು ಇದರಲ್ಲಿ ಭಾಗವಹಿಸಬೇಕು, ಇದನ್ನು ಬಹುಶಃ ಅತ್ಯಂತ ಯಶಸ್ವಿಗೊಳಿಸಬೇಕಂತ ಹೇಳಲಿಕ್ಕೆ ಇಚ್ಛಿಸಿ ನಾನೆಲ್ಲರಿಗೂ ಕೂಡ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಗ್ರಾಮಕ್ಕೆ ಸಂಬಂಧಪಟ್ಟ ಕಂಬಳೋತ್ಸವ ಅಂತ ಹೇಳ್ತಾ ಇದ್ದೇವೆ. ಕರೆ ಹೆಸರು ಲವಕುಶ ಕಂಬಳೋತ್ಸವ ನಡೀತದೆ. ನರಿಂಗಾಣ ಕಂಬಳೋತ್ಸವ, ಉಳ್ಳಾಲ ಕಂಬಳೋತ್ಸವ ನಡೀತದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ಒಂದು 18 ಎಕರೆ ಜಾಗವನ್ನು ಮೀಸಲಿರಿಸಿ ಉತ್ತಮವಾದ ಕರೆ ನಿರ್ಮಾಣ ಮಾಡಿದ್ದಾರೆ. ಸುಮಾರು ಒಂದು 150ರಿಂದ 160 ಜೊತೆ ಕೋಣಗಳು ಭಾಗವಹಿಸುವಂಥ ನಿರೀಕ್ಷೆ ಕೂಡ ಇದೆ. ಬಹಳ ಪ್ರಾಮುಖ್ಯವಾಗಿ ಜಿಲ್ಲಾ ಸಮಿತಿಯಿಂದ ಈ ವರ್ಷ ಪ್ರಥಮವಾಗಿ ಮಾಡ್ತಾ ಇದ್ದಾರೆ ಅನ್ನೋ ದೃಷ್ಟಿಗೆ ಮರಿಕೋಣಗಳಿಗೆ ಒಂದು ಅವಕಾಶ, ಮುಂದಿನ ದಿನಗಳಲ್ಲಿ ಬಹುಶಃ ಅದು ಮಾಡೋದು ತಪ್ಪು ಅಂತ ಇದೆ. ಹಾಗಾಗಿ ಈ ವರ್ಷ ಈ ಒಂದು ಆಕರ್ಷಣೆ ಆಗಬೇಕು ಮತ್ತು ಈ ಪರಿಸರದವರಿಗೆ ಕೋಣ ಕಟ್ಟುವಂಥ ಒಂದು ಉಮೇದು ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಮರಿಕೋಣಗಳಿಗೆ ವಿಶೇಷವಾದ ಒಂದು ಸ್ಪರ್ಧೆ ಕೂಡ. ಬಂಟ್ವಾಳ ತಾಲೂಕು ಪುಂಜಲಕಟ್ಟೆಡು ಬಸ್ ಸ್ಟ್ಯಾಂಡ್ ಇಜ್ಜಂದೆ ಜನಕ್ಲಿಗೆ ಭಾರಿ ಕಷ್ಟ ಆಯ್ನ ಬಗೆಟ್ಟು ತೆರೆದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಶ್ರೀರಾಮ ಶಾಖೆ ರಾಮನಗರ ಘಟಕದ ಕಾರ್ಯಕರ್ತರು ಊರದ ದಾನಿಲಿನ ಸಾಯುಡು ಸಜ್ಜಿದ ಬಸ್ ಸ್ಟ್ಯಾಂಡ್ ಕಟ್ಟಾದನು. ಬಂಟ್ವಾಳ ತಾಲೂಕು ಪುಂಜಲಕಟ್ಟೆಡು ಬಸ್ ಸ್ಟ್ಯಾಂಡ್ ಇಜ್ಜಂದೆ ಜನಕ್ಲಿಗೆ ಭಾರಿ ಕಷ್ಟ ಆಯ್ನ ಬಗೆಟ್ಟು ತೆರೆದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಶ್ರೀರಾಮ ಶಾಖೆ ರಾಮನಗರ ಘಟಕದ ಕಾರ್ಯಕರ್ತರು ಊರದ ದಾನಿಲಿನ ಸಾಯುಡು ಸಜ್ಜಿದ ಬಸ್ ಸ್ಟ್ಯಾಂಡ್ ಕಟ್ಟಾದನು. ಬಂಟ್ವಾಳದ ಶಾಸಕರು ರಾಜೇಶ್ ನಾಯಕ್ ಬುಕ್ಕ, ಬಜರಂಗ ದಳ ಪುತ್ತೂರು ಜಿಲ್ಲಾ ಜತೆ ಸಂಚಾಲಕರು ಗುರುರಾಜ್, ಬಂಟ್ವಾಳ ಪ್ರಸಾದ್ ಕುಮಾರ್ ರೈ, ಪ್ರಸಾದ್ ಶಿವಾಜಿನಗರ ಬೆಂಜನಪದವು, ಜಿಲ್ಲಾ ಪಂಚಾಯತ್ ದುಂಬದ ಸದಸ್ಯರು ತುಂಗಪ್ಪ ಬಂಗೇರ, ಸಂದೇಶ್ ಕಾಡುಬುಟ್ಟು, ಅಶ್ವಥ್ ಪುಂಜಲಕಟ್ಟೆ ಪಾಲ್ದಿತ್ತೊಂದು ಹೊಸ ಬಸ್ ಸ್ಟ್ಯಾಂಡ್ ಉದಿಪನಾಡು. ಶಾಸಕರು ರಾಜೇಶ್ ನಾಯ್ಕ್ ಪಾತಿರ್ದು ಬಜರಂಗ ದಳ ಕಾರ್ಯಕರ್ತರು ದೇಶ ಕಾಪುನ ಯೋಧರನಂಚ ಉಲ್ಲಿರು ದೇಶ ಧರ್ಮದ ರಕ್ಷಣೆಗೂ ಬಜರಂಗ ದಳ ಈ ಪೊಗ್ಲ ಸಜ್ಜಾದುಪ್ಪುಣೊಂದು ಪಂಡಿರು. ಬಜರಂಗ ದಳ ಶ್ರೀರಾಮ ಶಾಖೆ ರಾಮನಗರ ಪುಂಜಲಕಟ್ಟೆ ಘಟಕದ ಪದಾಧಿಕಾರಿಗಳು ಸದಸ್ಯರು ಕಾರ್ಯಕರ್ತರು ಊರ್ದ ಜನಕ್ಕಲು ಪಾಲ್ದೆತ್ತೊಂಡಿರು. ಬಜರಂಗ ದಳ ಬಂಟ್ವಾಳದ ಪ್ರಖಂಡದ ಜೊತೆ ಸಂಚಾಲಕರು ಸಂತೋಷ್ ಕುಲಾಲ್ ಸರಪಾಡಿ ಕಾರ್ಯಕ್ರಮ ಸುಧಾರ್ತಿರು. ಈ ಪುಂಜಾಲ್ ಕಟ್ಟೆ ಎಲ್ಲ ಇಂಚಿನ ಕೆಲಸ ಮಲ್ತೊಂದು ಪನ್ಯಾರೆ ನಂಗೆ ಮಾತ ಹಿಂದುಲೆಗ್ ಬಾರಿ ಅಭಿಮಾನ ಆ ದೇವರು ಆ ಬಜರಂಗಿ ನನಾತ್ ಶಕ್ತಿನ ಯುವಕರಿಗೆ ಕೊರಲಿ ಅಶ್ವಥ್ ಬುಕಾರ ಟೀಮ್ ಪೂರ್ತಿ ಅದಕ್ಕೆ ಸಹಕಾರ ಮಾಡ್ತಾರೆ, ಪೂರ್ತಿ ಅದನ್ನ ತನ್ನ ತೊಡಗಿಸ್ಕೊಂಡು ಈ ಕೆಲಸ ಮಾಡ್ತಾರೆ. ಅಕ್ಕಲಿಗೆ ಆ ಮಾತ ಜನರನ್ನೆಲ್ಲ ಬಜರಂಗಿ ನನಾತ್ ಶಕ್ತಿ ಕೊರಲಿ ಶಕ್ತಿ ಕೊಡು ಈ ಭಾಗಗಳು ನನಾತ್ ಎಡೆ ಕೆಲಸ ಮಾಡ್ತಾರೆ. ಅಕ್ಕಲಿಗೆ ಆ ದೇವರು ಆಶೀರ್ವಾದ ಮಾಡ್ಕೊಳ್ಳೋದು ಈ ಸಂದರ್ಭ ನನಗೆ ಇಚ್ಛೆ ಪಡ್ತಾರೆ. ಇತ್ತೆ ಕೊಡೋರ ಇನ್ನಿತ ಮಲ್ಲ ಸುದ್ದಿರು. ರೈತನ ಕುಮ್ಕಿ ಜಾಗದ ಹಕ್ಕನ್ನು ಒತ್ತಾಯ ಒಯ್ತೊಂದುಲ್ಲೆರು ಉಳ್ಳಾಲ ತಾಲೂಕು ಆಫೀಸ್ದ ಎದುರು ಭಾರತೀಯ ಕಿಸಾನ್ ಸಂಘದ ಪ್ರತಿಭಟನಾ ಸಭೆ.
ವಿಘ್ನೇಶ್ವರನ ಪಾದ ಸೇರ್ನ ಶ್ರವಣ ಬೆಳಗೊಳ ಜೈನ ಮಠದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ. ಸುಳ್ಯ ಅರಂತೋಡದ ಬಲ್ನಾಡ್ ಸುದೆಕ್ ಸಂಕ ಕಟ್ಟಿದ ಕೊರಂದಿನ ಶಾಸಕರು ಇತ್ತದ ಮಂತ್ರಿ ಎಸ್ ಅಂಗಾರ ಓಟು ಬಹಿಷ್ಕಾರ ಪಾಡಿನ ಪರಿಶಿಷ್ಟ ಸಮುದಾಯ. ನಳಿನ್ ಕುಮಾರ್ ಕಟೀಲ್ ಬೊಕ ವೇದವ್ಯಾಸ್ ಕಾಮತ್ ದುಂಬಾಳ್ತಿಡ್ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ನಿಲೆಟ್ಟು ಕುಡ್ಲಡ್ ಸ್ಟ್ರೀಟ್ ಫುಡ್ ಫಿಯೆಸ್ಟಾ ತೆನಸುತ್ಸವ. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಎಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.